ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಾರ್ಷಿಕ ಚಂಪಾ ಷಷ್ಠಿ ಮಹೋತ್ಸವದ ಅಂಗವಾಗಿ ಎಡೆ ಸ್ನಾನ ಸೇವೆ ನಡೆದಿದೆ. ಇಂದು 313 ಭಕ್ತರು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಚರ್ಮರೋಗ ಬಾಧಿತರು ಹರಕೆ ಸೇವೆ ಸಂಕಲ್ಪವನ್ನ ಮಾಡಿಕೊಂಡವರು ಎಡೆ ಸ್ನಾನದಲ್ಲಿ ಭಾಗವಹಿಸಿ ಹರಕೆಯನ್ನ ತೀರಿಸಿದ್ದಾರೆ. ದೇವಳದಲ್ಲಿ ಮಧ್ಯಾಹ್ನದ ಪೂಜೆ ಬಳಿಕ ದೇವಳದ ಪ್ರಾಂಗಣದಲ್ಲಿ ನೈವೇದ್ಯ ಬಡಿಸಿ ದನಗಳು ತಿಂದ ಬಳಿಕ ಭಕ್ತರು ಅದರ ಮೇಲೆ ಉರುಳು ಸೇವೆಯನ್ನ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರೆನ್ನದೇ ಈ ಹರಕೆ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಂದು ರಾತ್ರಿ ಪಂಚಮಿ ರಥ ನಡೆಯಲಿದ್ದು ನಾಳೆ ಬೆಳಗ್ಗೆ 6:41 ವೃಶ್ಚಿಕ ಲಗ್ನದಲ್ಲಿ ಸುಬ್ರಹ್ಮಣ್ಯ ದೇವರ ಬ್ರಹ್ಮರಥೋತ್ಸವ ನಡೆಯಲಿದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ಕ್ಷೇತ್ರಕ್ಕೆ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ.